ಕುಕ್ಕರ್ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ಪೊಲೀಸರನ್ನ ದುರ್ಬಲಗೊಳಿಸುವಂತಹ ಹುನ್ನಾರನ ಈ ಬಗ್ಗೆ ಸಚಿವ ಸುನಿಲ್ ಕುಮಾರ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಸಮಾಜವನ್ನು ದುರ್ಬಲಗೊಳಿಸಬೇಕು, ವಾತಾವರಣ ಭಯಭೀತಗೊಳಿಸಬೇಕು ಎನ್ನುವ ಪ್ರಯತ್ನ ಇದಾಗಿತ್ತು. ಇದರ ವಿಫಲ ಯತ್ನ ನಡೆದಿದೆ. ಶಾಂತಿ ಕಾಪಾಡಲು, ವಿಶ್ವಾಸ ಮೂಡಿಸಲು ಸರ್ಕಾರ ಎಲ್ಲ ರೀತಿಯ ಕ್ರಮ ಕೈಗೊಂಡಿದೆ. ಇದನ್ನು ಯಾವ ವ್ಯಕ್ತಿ ಮಾಡಿದೆ ಆ ಸಮಾಜ ಕೂಡ ಈ ಕೃತ್ಯವನ್ನು ಖಂಡಿಸಬೇಕು. ಇಲ್ಲದೇ ಇದ್ದಲ್ಲಿ ಇದರ ಅನುಮಾನ ದೊಡ್ಡ ಪ್ರಮಾಣದಲ್ಲಿ ನಿರ್ಮಾಣವಾಗುತ್ತೆ. ಸಚಿವ ಸುನಿಲ್ ಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ. ಇನ್ನು ಕರಾವಳಿಯಲ್ಲಿ ಐಎನ್ಎ ಕಚೇರಿ ತೆರೆಯುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ಬೇಕಾಗಿರುವಂತ ಎಲ್ಲ ಪ್ರಕ್ರಿಯೆಗಳು ನಡೆದಿವೆ. ಮಂಗಳೂರಿನ ಕೇಂದ್ರೀಕೃತವಾಗಿ ಈ ಪ್ರಕ್ರಿಯೆ ನಡೆಯಬೇಕು. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಕೂಡ ಪ್ರಕ್ರಿಯೆ ನಡೆಸಿದೆ. ಕರ್ನಾಟಕದಲ್ಲಿ ಸಮಾನ ನಾಗರಿಕ ಸಂಹಿತೆ ತರಬೇಕು ಎನ್ನುವ ಒಲವನ್ನು ಸಿಎಂ ವ್ಯಕ್ತಪಡಿಸಿದ್ದಾರೆ. ನಮ್ಮ ಸರ್ಕಾರ ಇದಕ್ಕೆ ಬದ್ಧವಾಗಿದೆ. ಮುಂದಿನ ಅಧಿವೇಶನದ ಸಂದರ್ಭ ಕ್ಯಾಬಿನೆಟ್ನಲ್ಲಿ ಚರ್ಚೆ ನಡೆಸುತ್ತೇವೆ. ಕರ್ನಾಟಕದಲ್ಲಿ ಸಮಾನ ನಾಗರಿಕ ಸಂಹಿತೆ ಜಾರಿಗೆ ನಮ್ಮ ಸರ್ಕಾರ ಬದ್ಧವಾಗಿದೆ ಎಂದರು. ದೊಡ್ಡ ಹುನ್ನಾರ ನಡೆದಿದೆ, ಇದು ವಿಫಲ ಆಗಿದೆ ಇವತ್ತು. ಮತ್ತು ಇದನ್ನು ಬಗ್ಗು ಬಡದೇ ಬಡಿತೆ ಅನ್ನೋದು ನಾನು ಕೂಡ ಹೇಳಿದ್ದೆ. ಯಾವುದೇ ಕಾರಣಕ್ಕೆ ಈ ರೀತಿಯಾದಂತಹ ಚಟುವಟಿಕೆಗಳು ವಿಜೃಂಭಿಸಲಿಕ್ಕೆ ನಮ್ಮ ಸರ್ಕಾರ ಬಿಡೋದಿಲ್ಲ. ಇದನ್ನು ಬಗ್ಗು ಬಡದೇ ಬಡಿತೇವೆ. ಮತ್ತು ಇದರ ಆಳ ಅಗಲವನ್ನು ಈಗಾಗಲೇ ಎನ್ಐಎಗೆ ತನಿಖೆಗೆ ಕೊಟ್ಟಿರುವ ಕಾರಣಕ್ಕೆ ಇದನ್ನು ಇನ್ನಷ್ಟು ತೀವ್ರಗೊಳಿಸುವಂತಹ ಕಾರ್ಯವನ್ನು ನಮ್ಮ ಎರಡೂ ಸರ್ಕಾರಗಳು ಕೂಡ ಮಾಡಬೇಕು. ಇನ್ನು ಬೆಳಗಾವಿಯಲ್ಲಿ ಕಿಡಿಗೇಡಿಗಳ ದಾಂಧಲೆ ವಿಚಾರವಾಗಿ ಮಾತನಾಡಿದ ಸುನಿಲ್ ಕುಮಾರ್, ಯಾವುದೇ ಕಾರಣಕ್ಕೂ ಈ ರೀತಿಯ ಘಟನೆಗಳನ್ನ ಸಹಿಸಿಕೊಳ್ಳೋದಿಲ್ಲ. ಮುಖ್ಯಮಂತ್ರಿಗಳು ಈ ವಿಚಾರ ಸ್ಪಷ್ಟಪಡಿಸಿದ್ದಾರೆ. ನೆಲ, ಬಲ, ಭಾಷೆ ವಿಚಾರವಾಗಿ ರಾಜಕೀಯ ಇಲ್ಲ. ನಮ್ಮ ರಾಜ್ಯದ ನೆಲಜಲದ ಸಂಸ್ಕೃತಿಯನ್ನ, ಭೂಭಾಗದ ಗಡಿ ಪ್ರದೇಶವನ್ನು ಉಳಿಸಲು ನಮ್ಮತನವನ್ನ ಗಟ್ಟಿ ಮಾಡುವುದಕ್ಕೆ ನಾವೆಲ್ಲರೂ ಕೂಡ ಒಂದಾಗಿ ಕೆಲಸ ಮಾಡುತ್ತಿದ್ದೇವೆ. ಯಾರೋ ಬರೆದಿದ್ದಾರೆ ಅಂತ ಪ್ರತಿಕ್ರಿಯೆ ನೀಡಲು ಸಾಧ್ಯವಿಲ್ಲ ಎಂದಿದ್ದಾರೆ. ಮತ್ತು ಇದನ್ನ ಯಾವ ವ್ಯಕ್ತಿಗಳು ಮಾಡಿದರೆ ಆ ಸಮಾಜವೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಬುದ್ಧಿವಾದವನ್ನು ಹೇಳಿ ಖಂಡಿಸಬೇಕು. ಇಲ್ಲ ಅಂತಾದರೆ ಇದರ ಅನಾಳಿಕೆಯಲ್ಲಿ ಹೆಲ್ಪ್ ಅಂತ ಬರಬೇಕು. ಇದನ್ನು ಜಾರಿಗೆ ತರಲಿಕ್ಕೆ ಬೇರೆ ಬೇರೆ ರಾಜ್ಯಗಳು ಈಗಾಗಲೇ ಮುಂದಾಗಿದೆ. ಕರ್ನಾಟಕ ರಾಜ್ಯವೂ ಕೂಡ ಮುಂದಾಗ್ತದೆ. ನೆಲ, ಜಲ ಮತ್ತು ಭಾಷೆ ಇದಕ್ಕೆ ಸಂಬಂಧಪಟ್ಟಂತೆ ರಾಜಕಾರಣ ಇರಲಿಲ್ಲ. ನಮ್ಮ ರಾಜ್ಯದ ನೆಲ ಜಲದ ಸಂಸ್ಕೃತಿಯನ್ನು ಮತ್ತು ಭೂಭಾಗದ ಗಡಿ ಪ್ರದೇಶಗಳನ್ನು ಉಳಿಸಿಕೊಳ್ಳಲಿಕ್ಕೆ ಮತ್ತು ನಮ್ಮತನವನ್ನು ಇನ್ನಷ್ಟು ಗಟ್ಟಿತನ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಒಂದಾಗಿ ಕೆಲಸವನ್ನು ಮಾಡಬೇಕು. ಕಾರಣಕ್ಕೆ ನಾವು ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ.